ಚುನಾವಣೆ ಹೊಸ್ತಿಲಿನಲ್ಲಿ ಪರಸ್ಪರ ಹೇಳಿಕೆಗಳು ವಿವಾದಗಳನ್ನ ಹುಟ್ಟುಹಾಕುತ್ತವೆ. ಇಷ್ಟಕ್ಕೂ ಆಗಿದ್ದೇನು ಅಂದ್ರೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಆಪ್ತರು ಶಿವದೂತೆ ಗುಳಿಗೆ ಎನ್ನುವ ನಾಟಕ ಪ್ರದರ್ಶನ ಏರ್ಪಡಿಸಿದ್ದರು. ಸಾಕಷ್ಟು ಜನಪ್ರಿಯವಾಗಿರುವ ನಾಟಕ ನೋಡಲು 16,000ಕ್ಕೂ ಅಧಿಕ ಜನ ಬಂದಿದ್ದರು. ಇದನ್ನ ಗೃಹ ಸಚಿವರು ರಾಜಕೀಯ ಪ್ರೇರಿತ ಎಂದು ಭಾವಿಸಿ ತನ್ನ ಭಾಷಣದಲ್ಲಿ ಶಿವದೂತ ಗುಳಿಗ ಹೆಸರು ಪ್ರಸ್ತಾವಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ. ಸದ್ಯ ಆರಗ ಜ್ಞಾನೇಂದ್ರ ನಾಟಕದ ಬಗ್ಗೆ ಯಾವುದೇ ನಿಂದನೆ ಮಾಡಿಲ್ಲ, ಬದಲಾಗಿ ರಾಜಕೀಯ ವಿಚಾರವಾಗಿ ಹೇಳಿಕೆ ನೀಡಿದ್ದಾರೆಂದು ಸಮಜಾಯಿಷಿ ನೀಡಲಾಗಿದೆ. ಒಟ್ಟಾರೆ ಮಾತಿನ ಭರದಲ್ಲಿ ವಿನಾಕಾರಣ ನಾಟಕದ ಹೆಸರು ಪ್ರಸ್ತಾವಿಸಿರುವುದು ಕಲಾವಿದರಿಗೆ ಬೇಸರ ತಂದಿದೆ. ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತ ನಾಟಕ ಭಾಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ, ಜಾಪಾನ್ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ನಾಟಕಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವರು. di balik pembentukan